ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ರೆ ಎಲ್ಲರೂ. ನಾನು ಇವತ್ತು ಇನ್ನೊಂದು ನನ್ನ ಮೋಸ್ಟ್ ಫೇವ್ರೇಟ್ ಮ್ಯಾಂಗ್ಳೂರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದೇನು ಅಂತಂದರೆ, ಬಾಳೆಹಣ್ಣು ಹಾಕಿ ಮಾಡಿದಂತಹ ಮಂಗಳೂರು ಬನ್ಸನ್ನು ತುಂಬನೇ ಪರ್ಫೆಕ್ಟಾಗಿ ಸಾಫ್ಟಾಗಿ ರುಚಿಯಾಗಿ ಹೇಗೆ ಮನೆಯಲ್ಲೇ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಈ ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಬಟ್ ತುಂಬನೇ ಸೂಪರ್ವಾಗಿ ತುಂಬನೇ ಚೆನ್ನಾಗಿ ಬಂದಿದೆ. ಎಲ್ಲರೂ ತುಂಬನೇ ಇಷ್ಟಪಟ್ಟು ತಿಂದರೂ ಕೂಡ ಈ ರೆಸಿಪಿನ ನೀವು ಕಡೆ ತನಕ ನೋಡಿ ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನಾನಿವತ್ತು 10 ಬನ್ಸ್ ಮಾಡೋಕ್ಕೆ 3 ದೊಡ್ಡ ಕಪ್ಪಲ್ಲಿ ಮೈದಾ ಹಿಟ್ಟು ಮತ್ತು 2 ಬನಾನ, 2 ಪಚ್ಚೆ ಬನಾನ, ತುಂಬನೇ ಹಣ್ಣಾಗಿರೋ ಬನಾನನ ತಗೋಬೇಕು. ಅದನ್ನ ಸಿಪ್ಪೆ ಸುಳಿದ್ಬಿಟ್ಟು ಒಂದು ಬೌಲಿಗೆ ಹಾಕೊಳ್ಳಿ. ಅದಾದ ನಂತರ 1.5 ಇಂದ 2 ಸ್ಪೂನಷ್ಟು ಸಕ್ಕರೆ ಹಾಕೋಬೋದು. ಸಕ್ಕರೆನ ಹಾಕ್ಕೊಂಡು ಬನಾನನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ತುಂಬನೇ ಸಾಫ್ಟಾಗಿ ಬರಬೇಕು ಇದರದ್ದು ಪೇಸ್ಟ್. ಇದು ನೈಸಾಗಿ ಸ್ಮ್ಯಾಶ್ ಆಗಿ ಅದರ ವಾಟರ್ ಕಂಟೆಂಟ್ ಎಲ್ಲ ಹೊರಗಡೆ ಬರಬೇಕು. ನೋಡಿ, ಈ ಥರ ಸ್ಮ್ಯಾಶ್ ಆಗಬೇಕು. ಇದಾದ ನಂತರ ಇವಾಗ ಇದಕ್ಕೆ ನಾವು ಮೈದಾ ಹಿಟ್ಟನ್ನು ಹಾಕೊಳ್ಳೋಣ. ದೊಡ್ಡ ಕಪ್ಪಲ್ಲಿ 3 ಕಪ್ಪು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಮೀಡಿಯಂ ಸೈಜ್ದು ಒಂದು 10 ಬನ್ಸ್ ಆರಾಮ್ಸೆ ಆಗುತ್ತೆ. ಇದಕ್ಕೆ ಒಂದು 3/4 ಸ್ಪೂನಷ್ಟು ಉಪ್ಪು, 2 ಸ್ಪೂನಷ್ಟು ಕರ್ಡ್ ಜಾಸ್ತಿ ಹಾಕೋಬೇಡಿ, ಯಾಕಂತಂದರೆ ಹಿಟ್ಟು ತುಂಬನೇ ಪೇಸ್ಟಾಗಿ ಬರುತ್ತೆ, ಅದು ತುಂಬನೇ ಸಾಫ್ಟಾಗಿ ಬರುತ್ತೆ. 2 ಕಪ್ ಕರ್ಡ್ ಹಾಕಿದ ನಂತರ ಒಂದು ಸ್ವಲ್ಪ ಅಡುಗೆ ಸೋಡಾ, ಆಮೇಲೆ ಒಂದು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಇದನ್ನು ಹಿಟ್ಟನ್ನು ಚೆನ್ನಾಗಿ ನಾದ್ಬಿಟ್ಟು ಕಳಿಸ್ಕೋಬೇಕು. ಹಿಟ್ಟು ತುಂಬನೇ ಸಾಫ್ಟಾಗಿ ಬರಬೇಕು. ಎಷ್ಟಾಗುತ್ತೋ ಅಷ್ಟು ಸಾಫ್ಟಾಗಿನ ಹಿಟ್ಟನ್ನು ನಾದ್ಕೋಬೇಕು. ಅದನ್ನು ಚೆನ್ನಾಗಿ ಬಡಿದ್ಬಿಟ್ಟು ತುಂಬನೇ ಸಾಫ್ಟ್ ಆಗಬೇಕು ಹಿಟ್ಟು. ಆ ಹದಕ್ಕೆ ನಾದ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ ನೀರು ಮತ್ತು ಏನು ಹಾಕಲಿಕ್ಕಿಲ್ಲ. ಬನಾನದಲ್ಲಿರುವ ವಾಟರ್ ಕಂಟೆಂಟ್, ಆಯಿಲ್ ಮತ್ತು 2 ಸ್ಪೂನಷ್ಟು ಕರ್ಡ್ ಇಷ್ಟೇ ಹಾಕಲಿಕ್ಕೆ. ಹಿಟ್ಟನ್ನು ಚೆನ್ನಾಗಿ ನಾದಿ ಆದ ನಂತರ ಹಿಟ್ಟನ್ನು ಈ ಲೆವೆಲ್ ಅಂದರೆ ಈ ಥರ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ 2 ಸ್ಪೂನು ಕುಕ್ಕಿಂಗ್ ಆಯಿಲನ್ನು ಮೇಲ್ಗಡೆಯಿಂದ ಹಾಕಿಬಿಟ್ಟು ಅದನ್ನ ನೀಟಾಗಿ ಸೆಟ್ ಮಾಡಿಬಿಟ್ಟು 8 ಗಂಟೆ ನೆನಪಿಟ್ಕೊಳ್ಳಿ. 8 ಅವರ್ಸ್, ಮಿನಿಮಮ್ 8 ಅವರ್ಸ್ ನಾವು ಹಿಟ್ಟನ್ನು ಬಿಡಬೇಕು. ಬೆಳಿಗ್ಗೆಗೆ ತಿಂಡಿಗೆ ಮಾಡೋದಿದ್ರೆ ಪ್ರೀವಿಯಸ್ ಡೇ ನೈಟೇ ಹಿಟ್ಟನ್ನು ರೆಡಿ ಮಾಡಿಟ್ಟು ಬಿಡಬೇಕು. ಇವಾಗ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ. 8 ಅವರ್ಸ್ ಆಗಿದೆ. ಇವಾಗ ನಾವು ದೊಡ್ಡ ಗಾತ್ರದ ಉಂಡೆನ ಮಾಡ್ಕೋಬೇಕು. ಚಪಾತಿಗಿಂತ ಸ್ವಲ್ಪ ದೊಡ್ಡದು ಅಥವಾ ಚಪಾತಿಯಷ್ಟೇ ಸಾಕು. ನೀವು ಸ್ವಲ್ಪ ಚಿಕ್ಕ ಸೈಜ್ದು ಬನ್ಸ್ ಮಾಡೋದಿದ್ರೆ ಉಂಡೆನ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು, ಮೈದಾ ಪುಡಿಯನ್ನು ಹಾಕ್ಕೊಂಡು ಈ ಥರ ನಾವು ಕೈಯಲ್ಲಿ ಲಟ್ಟಿಸ್ಕೋಬಹುದು. ಇಲ್ಲ ನೀವು ಲಟ್ಟಣಿಗೆಯಲ್ಲಿ ಬೇಕಾದ್ರೂ ಲಟ್ಟಿಸ್ಕೋಬಹುದು. ಬಟ್ ಇದು ಹಿಟ್ಟು ತುಂಬನೇ ಸಾಫ್ಟ್ ಆಗಿರೋದ್ರಿಂದ ನಾನು ಜಸ್ಟ್ ಬನ್ಸನ್ನು ಕೈಯಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ರೌಂಡ್ ಶೇಪಿಗೆ ಕೈಯಲ್ಲೇ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಹಿಟ್ಟು ತುಂಬ ಸಾಫ್ಟ್ ಆಗಿದೆ, ಅದಕ್ಕೋಸ್ಕರ. ನೀವು ಲಟ್ಟಣಿಗೆಯಲ್ಲಿ ಬೇಕಾದರೂ ಈ ಸೈಜಿಗೆ ಚಪಾತಿ ಥರ ಮಾಡ್ಕೊಂಡು ಇಟ್ಕೋಬಹುದು. ನೋಡಿ, ಇಷ್ಟು ದಪ್ಪ ಇರಬೇಕದು. ನೆನ್ಪಿಟ್ಕೊಳ್ಳಿ, ಚಪಾತಿ ಥರ ತೆಳ್ಳಗಾಗಬಾರ್ದು. ನಾನಿವಾಗ ತೋರಿಸಿದ್ನಲ್ಲ ಅಷ್ಟು ದಪ್ಪಕ್ಕೆ ಬರಬೇಕು. ಇವಾಗ ನಾವು ಬನ್ಸನ್ನು ಫ್ರೈ ಮಾಡ್ಕೊಳ್ಳೋಣ. ಆಯಿಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಉರಿ ಮಿಡ್ಲಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡು ಎಣ್ಣೆ ಕಾದ ನಂತರ ನಾವು ಬನ್ಸನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ 1-2 ನಿಮಿಷದೊಳಗಡೆ ಬನ್ಸ್ ರೆಡಿ ಆಗುತ್ತೆ. ಜಾಸ್ತಿ ನೀವು ಫ್ರೈ ಮಾಡೋಕ್ಕೆ ಹೋಗಬೇಡಿ, ಡೀಪ್ ಫ್ರೈ ಆಗಬಾರ್ದಿದು. ಒಂದು 30 ಸೆಕೆಂಡ್ಸ್ 2 ಸೈಡ್ ಫ್ರೈ ಮಾಡ್ಕೊಳ್ಳಿ. ಮತ್ತು ಮಗುಚಿ ನೋಡ್ಕೊಳ್ಳಿ, ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ ಯಾವ ಥರ ಬಂದಿದೆ ನೋಡಿ ಬನ್ಸ. ಪರ್ಫೆಕ್ಟಾಗಿ ತುಂಬನೇ ಸಾಫ್ಟಾಗಿ ತುಂಬನೇ ಚೆನ್ನಾಗಿ ಬಂದಿದೆ. ಮೀಡಿಯಂ ಫ್ಲೇಮಲ್ಲಿ ಉರಿನ ಇಟ್ಕೊಂಡು 2 ಸೈಡ್ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸೂಪರ್ಬ್ ಆಗಿರುವಂಥ ಬನ್ಸ್ ರೆಡಿ ಆಗುತ್ತೆ. ನೋಡಿದ್ರಲ್ಲ, ಪರ್ಫೆಕ್ಟಾಗಿ ತುಂಬನೇ ಸಾಫ್ಟಾಗಿ ತುಂಬನೇ ರುಚಿಯಾಗಿ ಪಕ್ಕಾ ಮಂಗಳೂರು ಸ್ಟೈಲ್ನ ಬನ್ಸ್ ರೆಡಿಯಾಗಿದೆ.
ಸೂಪರ್ಬ್ ಆಗಿರುತ್ತೆ. ಚಟ್ನಿ ಅಥವಾ ನಮ್ಮ ಆಲೂ ಪಲ್ಯ ಯಾವುದ್ರ ಜೊತೆನೂ ತುಂಬಾ ಒಳ್ಳೆ ಕಾಂಬಿನೇಷನ್. ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ. ಈ ರೆಸಿಪಿನ ಒಂದ್ಸರಿ ನೀವು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.